ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನಾವು ತರಗತಿಯನ್ನು ಪ್ರಾರಂಭ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಒಂದು ನಿಮಿಷ. ಎರಡು ಆಗುದಿಲ್ಲವಾ? ಹರೇ ಕೃಷ್ಣ. ಸ್ಕ್ರೀನ್ ಶೇರ್. ಮಾತಾಜಿ ಪ್ರಣಾಮಗಳು. ಮಾತಾಜಿ ಪ್ರಣಾಮಗಳು. ಸ್ಕ್ರೀನ್ ಶೇರ್ ಆಗ್ತಾ ಉಂಟು. ಒಂದು ನಿಮಿಷ. ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ, ಎಲ್ಲರಿಗೂ ಪ್ರಣಾಮಗಳು. ಇಪ್ಪತ್ತೆರಡು. ಸ್ಕ್ರೀನ್ ಬಂತಾ? ಇಲ್ಲ ಮಾತಾಜಿ. ಇಲ್ಲ ಅಲ್ಲ. ಓಕೆ, ಈಗ ಬರ್ತದೆ. ಒಂದು ನಿಮಿಷ. 21, 22. ಈಗ ಬಂತ ಅಂತೇಳಿ. ಇಲ್ಲ ಮಾತಾಜಿ. ಶ್ಲೋಕ 22. ಸೇಯಿತ ಗೋವಿಂದ ಸಾಕ್ಷಾತ್ ಗೋ ಚೈತನ್ಯ ಗೋಸಾಯಿ ಜೀವ ನಿಷ್ಠರೀತೆ ಐಚಿ ದಯಾಳು ಆರನಾಯಿ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ. ಜೀವ ನಿಷ್ಠರೀತ ಐಚೆ ದಯಾಳು ಹರನಾಯಿ. ಯಾರಾದ್ರಿಬ್ಬರು ಹೇಳಿ, ಒಬ್ಬರಾದ್ಮೇಲೆ ಒಬ್ಬರು ಹೇಳಿ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಜೀವ ನಿಷ್ಠರೀತೆ ಐಚೆ ದಯಾಳು ಹರನಾಯಿ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಜೀವ ನಿಷ್ಠಾರೀತೆ ಐಚ್ಛೆ ದಯಾಳು ಆರನಾಯಿ. ಹರೇ ಕೃಷ್ಣ ಮಾತಾಜಿ. ನಿನ್ನೆ ಯಾವ ಆಲ್ಫಾಬೆಟ್ ತನಕ ಆಯ್ತು ಮಾತಾಜಿ? ಓದಿ. ಪಿ ಆಯ್ತಾ? ಪಿ ಇಂದ ಶುರುವಾ? ಓದಿ ನೀವೇ ಪದ್ಮ ಮತ್ತೆ ಜಗತ್. ಮಾತಾಜಿ ನಾನು ಓದೇ ಇಲ್ವಲ್ಲ ಮಾತಾಜಿ. ಇದು ನೆಕ್ಸ್ಟ್ ಬರ್ತದೆ ಮಾತಾಜಿ. ನೋಡೋಣ. ಪದ್ಮ ಮಾತಾಜಿ ಓದಿ. ಶ್ಲೋಕ 22. ಸೇಹಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಜೀವ ನಿಷ್ಠರೀತೆ ದಯಾಳು ಆರನಾಯಿ. ಸೇಹಿತ ಗೋವಿಂದ ಗೋವಿಂದನು, ಸಾಕ್ಷಾತ್ ವ್ಯಕ್ತಿಶಃ ಚೈತನ್ಯ ಭಗವಾನ್ ಚೈತನ್ಯ, ಗೋಸಾಹಿ ಗೋಸಾನಿಯವರಾಗಿ ಜೀವ ಪತಿತ ಜೀವಿಗಳನ್ನು
ನಿಸ್ತಾರತೆ ಮೇಲೆತ್ತಲು, ಐಚೆ ಅಂತಹ ದಯಾಲು, ಮರುಕ ತುಂಬಿದ ಪ್ರಭುಗಳು, ಆರ ಇನ್ನೊಬ್ಬರು, ನಾಯಿ ಇಲ್ಲ. ಅನುವಾದ: ಆ ಗೋವಿಂದನು ವ್ಯಕ್ತಿ ಸಹ ಚೈತನ್ಯ ಗೋಸಾನಿಯವರಾಗಿ ಅಭಿವೃದ್ಧಿಸುತ್ತಾರೆ. ಪತಿತ ಜೀವಿಗಳನ್ನು ಉದ್ಧರಿಸುವುದರಲ್ಲಿ ಚೈತನ್ಯರಷ್ಟು ಕರುಣಾಶಾಲಿಗಳಾದ ಪ್ರಭುಗಳು ಇನ್ನೊಬ್ಬರಿಲ್ಲ. ಭಾವಾರ್ಥ: ಗೋವಿಂದನನ್ನು ಅವನ ಬ್ರಹ್ಮನ್ ಹಾಗೂ ಪರಮಾತ್ಮ ಲಕ್ಷಣಗಳ ಪರಿಭಾಷೆಯಲ್ಲಿ ವರ್ಣಿಸಿದ್ದಾದ ಮೇಲೆ ಚೈತನ್ಯ ಚರಿತಾಮೃತ ಲೇಖಕರು ಈಗ ಮುಂದೆ ಹೋಗಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೂ ಅನನ್ಯರು ಎಂಬುದನ್ನು ಸ್ಥಾಪಿಸುವ ಸಲುವಾಗಿ ತಮ್ಮ ವಾದವನ್ನು ಮಂಡಿಸುತ್ತಿದ್ದಾರೆ. ಆ ಶ್ರೀಕೃಷ್ಣನೇ ಕೃಷ್ಣ ಭಕ್ತನ ವೇಷದಲ್ಲಿ ಮರ್ತ್ಯಲೋಕಕ್ಕೆ ಇಳಿದು ಬಂದನು. ಭಗವದ್ಗೀತೆಯನ್ನು ಬೋಧಿಸಿದ್ದಾದ ಮೇಲೂ ತನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡ ಪತಿತ ಜೀವಿಗಳನ್ನು ಉದ್ಧರಿಸುವುದು ಅವನು ಬಂದುದರ ವ್ಯಾಜ. ಪರಮವಂತನು ಒಬ್ಬ ಪುರುಷ, ಬ್ರಹ್ಮನ್ ಎಂಬುದು ಅವನ ಪ್ರಖರ ಪ್ರಭೆ. ಪರಮಾತ್ಮ ಎನ್ನುವುದು ಅವನ ಪಾಶ್ವಿಕ ಪ್ರಾತಿನಿಧ್ಯ ಎಂಬುದನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನೇರವಾಗಿಯೇ ವಿವರಿಸಿದ್ದಾನೆ. ಆದ್ದರಿಂದ ಸಕಲ ಮಾನವರು ಇತರ ಎಲ್ಲ ಲೌಕಿಕ ವಿಷಯಗಳನ್ನು ಬದಿಗೆ ಸರಿಸಿ ಶ್ರೀಕೃಷ್ಣನನ್ನು ಅನುಸರಿಸಿ ನಡೆಯಬೇಕೆಂದು ಪ್ರತಿಪಾದಿಸಲಾಯಿತು. ಈಗಿರುತ್ತಾ ದುಷ್ಟ ಜನರು ತಿಳಿವು ಸಾಲದ್ದರಿಂದ ಈ ಉಪದೇಶವನ್ನು ತಪ್ಪು ಕ್ರಮದಲ್ಲಿ ಗ್ರಹಿಸಿದರು. ಈಗಾದುದರಿಂದ ಶ್ರೀಕೃಷ್ಣನು ಪತಿತರ ಮೇಲಿನ ತನ್ನ ಅಭಾಗ್ಯ ಕರುಣೆಯಿಂದಾಗಿ ಶ್ರೀಕೃಷ್ಣ ಗೋಸಾನಿಯವರಾಗಿ ಅವತರಿಸಿದನು. ಭಗವಾನ್ ಚೈತನ್ಯರು ಸ್ವಯಂ ಶ್ರೀಕೃಷ್ಣನೇ ಎಂದು ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರು ತುಂಬಾ ಒತ್ತು ಕೊಟ್ಟು ಪ್ರತಿಪಾದಿಸುತ್ತಾರೆ. ಚೈತನ್ಯರು ಶ್ರೀಕೃಷ್ಣನ ಪ್ರಕಾಶ ಅಥವಾ ವಿಲಾಸ ರೂಪಗಳ ವಿಸ್ತರಣೆ ಅಲ್ಲ, ಅವರು ಸ್ವಯಂ ರೂಪ. ಗೋವಿಂದ ಚೈತನ್ಯರು ಸ್ವಯಂ ಶ್ರೀಕೃಷ್ಣನೇ ಎಂಬುದನ್ನು ಪ್ರತಿಪಾದಿಸಲು ಶೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಎತ್ತಿ ಹಿಡಿದಿರುವ ಧರ್ಮಗ್ರಂಥಗಳ ಸಾಕ್ಷ್ಯವಷ್ಟೇ ಅಲ್ಲದೆ ಇತರ ಧರ್ಮಗ್ರಂಥಗಳ ಸಾಕ್ಷ್ಯವೂ ಲಭ್ಯವಿದೆ. ಕೆಳಕಾಣಿಸಿರುವ ಕೆಲವು ಉದಾಹರಣೆಗಳನ್ನು ಪರಿಶೀಲಿಸಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ನೆಕ್ಸ್ಟ್ ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇದು ನಿನ್ನೆ ನಿತ್ಯಾಂಗಿ ಮಾತಾಜಿ ಎಲ್ಲ ತಗೊಂಡಿದ್ರು ಅನ್ಸುತ್ತೆ ಮಾತಾಜಿ. ಇದು ಲಾಸ್ಟ್ ಇಂದ ಕರ್ಕೊಂಡ್ ಬಂದ್ರು ಮಾತಾಜಿ ನಿನ್ನೆ. ಇದು ಆಗಿದೆ ಅನ್ಸುತ್ತೆ ಮಾತಾಜಿ. ಶ್ಲೋಕ 22 ಆಗಿದಾ ಶ್ಲೋಕ? ಆಗಿದೆ ಮಾತಾಜಿ. ಈಗ ಸ್ಟಾರ್ಟ್ ಮಾಡಿದ್ದೇವಲ್ಲ, ಒಂದ್ಸಲ ಓದಿಕೊಂಡು ಹೋಗಿ ಸಾಕು. ವಿವರಣೆ ಮತ್ತೆ ಅವ್ರು ಮಾಡಿದ್ದಾರೆ ಬೇಕಾಗಾದ್ರೆ ಅಲ್ಲವಾ? ಮತ್ತೆ ಅವರು ಲಾಸ್ಟ್ ಇಂದ ಓದಿಸ್ಕೊಂಡ್ ಬಂದಿದ್ ಮಾತಾಜಿ. ಹೌದು, ನಿನ್ನೆ ಲಾಸ್ಟ್ ಇಂದ ಓದಿಸ್ಕೊಂಡ್ ಬಂದಿದ್ರು. ನಾನು ಓದಿರ್ಲಿಲ್ಲ, ಲಾಸ್ಟ್ ಇಂದ ಓದಿಸ್ಕೊಂಡ್ ಬಂದಿದ್ದವ್ರು. ಇದಾಗಿದೆ, ಇದೆಲ್ಲ ಆಗಿದೆ. 22, 23 ತೊಂದರೆ ಇಲ್ಲ, ಒಂದ್ಸಲ ಓದಿಕೊಂಡು ಹೋಗಿ ಮಾತಾಜಿ. ಅರ್ಧದಲ್ಲಿ ಸ್ಟಾಪ್ ಮಾಡೋದು ಬೇಡ. ಮಾತಾಜಿ ಓದುದ ಮಾತಾಜಿ? ಓದಿ. ಶ್ರೀ ಚೈತನ್ಯ ಉಪನಿಷತ್ನಿಂದ ಗೌರ ಇದಾಯ್ತಾ? ಇಲ್ಲಿಂದ ಇಲ್ಲ, ಶ್ರೀ ಚೈತನ್ಯ ಅಲ್ಲಿಂದಲೇ ಓದ್ಬೇಕು. ಶ್ರೀ ಚೈತನ್ಯ ಉಪನಿಷತ್ನಿಂದ 5. ಗೌರ ಸರ್ವಾತ್ಮ ಮಹಾಪುರುಷವು ಮಹಾತ್ಮ ಮಹಾಯೋಗಿ ತ್ರಿಗುಣಾತೀತ ಸತ್ವರೂಪೋ ಭಕ್ತಿಂ ಲೋಕೆ ಕಾಶ್ಯತಿ. ಸರ್ವವ್ಯಾಪಿ ಪರಮಾತ್ಮನು ದೇವೋತ್ತಮ ಪರಮಪುರುಷರು ಆದ ಗೌರರು ತ್ರಿಗುಣಗಳಿಗೆ ಅತೀತರಾದ ಮಹಾನ್ ಸಂತರು ಅಪ್ರತಿಮ ಯೋಗಿಯೂ ಆಗಿ ಅವತರಿಸುತ್ತಾರೆ. ಅವರು ಇಡೀ ಜಗತ್ತಿಗೆ ಭಕ್ತಿ ಮಾರ್ಗವನ್ನು ಬೋಧಿಸುತ್ತಾರೆ. ಶ್ವೇತಾಶ್ವತರ ಉಪನಿಷತ್ನಿಂದ 6.7 ಮತ್ತು 3.12 ತಂ ಈಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂ ಚ ದೈವತಂ ಪತಿಂ ಪತೀನಾಂ ಪರಮಂ ಪರಸ್ತಾದ್ ವಿಧಾಮ ದೇವಂ ಭುವನೇಶಂ ಈಡ್ಯಂ. ಹೇ ಪರಮ ಪ್ರಭುವೆ, ನೀನು ಪರಮ ಮಹೇಶ್ವರ, ಎಲ್ಲಾ ದೇವತೆಗಳಿಂದಲೂ ಪೂಜಾರ್ಹನು ಹಾಗೂ ಸಕಲ ಒಡೆಯರ ಒಡೆಯನು. ನೀನು ಎಲ್ಲಾ ನಿಯಾಮಕರ ನಿಯಾಮಕನು. ದೇವೋತ್ತಮನು, ಪೂಜಾರ್ಹವಾದ ಎಲ್ಲದರ ಪ್ರಭುವು ನೀನೇ. ಮಹಾನ್ ಪ್ರಭುರ್ವೈ ಪುರುಷಃ ಒಂದು ನಿಮಿಷ ಮಾತಾಜಿ. ಮಹಾನ್ ಸತ್ತಸ್ವೈಶ್ವ ಪ್ರವರ್ತಕ
ಸರಿ ಮೇಡಮ್. ನಿರ್ಮಲಾಂ ಇಮಾಂ ಪ್ರಾಪ್ತಿಂ ಈಶಾನೋ ಜ್ಯೋತಿರ್ ಅವ್ಯಯಃ. ಸರಿ ಆಯ್ತಲ್ವಾ ಮಾತಾಜಿ? ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನ ಮಹಾಪ್ರಭು ಅವನು ದಿವ್ಯ ಜ್ಞಾನವನ್ನು ಬಿತ್ತುತ್ತಾನೆ. ಸುಮ್ಮನೆ ಅವನ ಅನುಸಂಧಾನ ಮಾಡಿಕೊಂಡಿರುವುದು ಅವಿನಾಶಿಯಾದ ಬ್ರಹ್ಮ ಜ್ಯೋತಿಯಲ್ಲಿದ್ದಂತೆಯೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಇನ್ನೊಬ್ಬರು ಓದಿ. ಯಾರು? ಪ್ರಿಯಾಂಕಾ ಮಾತಾಜಿ ಓದಿದ್ದೀರಾ ನಿನ್ನೆ? ಓದಿದ್ದೀನಿ ಮಾತಾಜಿ. ಬೇರೆ ಯಾರಿಗಾದ್ರೂ ಕೊಡಿ ಮಾತಾಜಿ. ಓಕೆ. ಮಂಗಳವಿ ಮಾತಾಜಿ ಓದಿದ್ದೀರಾ? ಅವ್ರಿಲ್ಲವಾ? ಲೋಕೇಶ್ವರಿ ಶ್ರೀಲಕ್ಷ್ಮೀ ದೇವಿ ದಾಸಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಮುಂಡಕ ಉಪನಿಷತ್ತಿನಿಂದ 3.13 ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಂ ಈಶಂ ಪುರುಷಂ ಬ್ರಹ್ಮ ಯೋನಿನಂ. ಪರಬ್ರಹ್ಮಣನ ಮೂಲವು ಪರಮಪ್ರಭುವು ಪರಮ ನಟನು ಆದ ಆ ಹೊಂಬಣ್ಣದ ದೇವೋತ್ತಮ ಪುರುಷನನ್ನು ನೋಡಿದವನು ಮೋಕ್ಷ ಗಳಿಸಿದಂತೆಯೇ. ಶ್ರೀಮದ್ ಭಾಗವತದಿಂದ 11.5.33, 34 ಮತ್ತು 7.9-38. ಧ್ಯೇಯಂ ಸದಾ ಪರಿಭವಗ್ನಂ ಅಭಿಭೀಷ್ಟ ದೋಹಂ ತೀರ್ಥಾಸ್ಪಂದಂ ಶಿವವೀರಂ ಶಿವವಿರಿಂಚಿ ನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತಪಾಲ ಭಾವಾಬ್ಧಿಪೋತಂ ವಂದೇ ಮಹಾಪುರುಷ ತೇ ಚರಣಾರವಿಂದಂ. ನೆಕ್ಸ್ಟ್ ಅನುವಾದ ಓದಿ ಮಾತಾಜಿ. ಮಾತಾಜಿ. ಯಾವ ಪ್ರಭುವನ್ನು ಕುರಿತು ನಾವು ಸದಾ ಧ್ಯಾನ ನಿರತರಾಗಿರಬೇಕೋ ಅವನ ಪಾದಾರವಿಂದಗಳಿಗೆ ನಾವು ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇವೆ. ತನ್ನ ಭಕ್ತರಿಗಾಗುವ ಅವಮಾನವನ್ನು ಅವನು ನಾಶಪಡಿಸುತ್ತಾನೆ. ತನ್ನ ಭಕ್ತರ ಕ್ಲೇಶಗಳನ್ನು ನಿವಾರಿಸುತ್ತಾನೆ. ಅವರ ಅಪೇಕ್ಷೆಗಳನ್ನು ಈಡೇರಿಸುತ್ತಾನೆ. ಸಮಸ್ತ ಪುಣ್ಯಕ್ಷೇತ್ರಗಳ ಧಾಮವು ಸಾಧು ಪುರುಷರ ಆಶ್ರಯ ಸ್ಥಾನವೂ ಆದ ಅವನು ಬ್ರಹ್ಮ ಹಾಗೂ ಶಿವನಂತವರಿಂದಲೂ ಪೂಜಾರ್ಹನು. ಜನನ ಮರಣಗಳೆಂಬ ಕಡಲನ್ನು ದಾಟಲು ಅವನು ದೇವತೆಗಳ ಪಾಲಿನ ನೌಕೆಯಾಗಿದ್ದಾನೆ. ಓದ್ಲಿ ಮಾತಾಜಿ ಮತ್ತೆ? ಹೌದು, ಇದೊಂದು ಪ್ಯಾರ ಓದಿ ಮಾತಾಜಿ. ತ್ಯಕ್ವಾ ಸುದುಸ್ತಜ್ಯ ಸುರೇಪೇಸಿತ ರಾಜ್ಯ ಲಕ್ಷ್ಮೀಂ ಧರ್ಮಿಷ್ಠ ಆರ್ಯವಚಸ ಯದ್ ಆಗದ್ ಅರಣ್ಯಂ ಮಾಯಾ ಮೃಗಂ ದೈತ ಏಪ್ಸಿತಂ ಅನಾವದ ವಂದೇ ಮಹಾಪುರುಷ ತೇ ಚರಣಾರವಿಂದಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾವ ಪ್ರಭುವನ್ನು ಕುರಿತು ನಾವು ಸದಾ ಧ್ಯಾನ ನಿರತರಾಗಬೇಕು ಅವನ ಪಾದ ಪದ್ಮಗಳಿಗೆ ನಾವು ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇವೆ. ಆ ಪ್ರಭುವು ತನ್ನ ಗೃಹಸ್ಥ ಬದುಕನ್ನು ತ್ಯಜಿಸಿದವನು. ಯಾರನ್ನು ಸ್ವರ್ಗಲೋಕದ ಅಪ್ಸರೆಯರು ಪೂಜಿಸುತ್ತಾರೆಯೋ ಆತನ ನಿರಂತರ ಸಂಗಾತಿಯನ್ನು ತೊರೆದನು. ಐಹಿಕ ಪ್ರಕೃತಿಯ ಪ್ರಭಾವದಿಂದ ಮಾಯಾವತಾರವಾಗುವ ಪತಿತ ಜೀವಿಗಳನ್ನು ಉದ್ಧರಿಸಲು ಪ್ರಭುವು ಅರಣ್ಯಕ್ಕೆ ತೆರಳಿದನು. ಪ್ರಹ್ಲಾದನು ನುಡಿದನು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಬೇರೆ ಲತಾ BS ಮಾತಾಜಿ ಓದಿ. ಧನ್ಯವಾದಗಳು ಮಾತಾಜಿ. ಪ್ರಹ್ಲಾದನು ನುಡಿದನು. ಇತ್ತಂ ಋತಿರ್ಯ ಗೃಷಿದೇವ ದಶಾವತಾರೈ ಲೋಕೋನ್ ವಿಭಾವಯಸಿ ಅಸಿ ಜಗತ್ ಪ್ರತಿಪಾನ್ ಧರ್ಮಂ ಮಹಾಪುರುಷ ಕಾಶಿ ಯುಗಾನುವೃತ್ತಂ ಚನ್ನ ಕಲೌವ್ಯಾದಭವಸ್ ತ್ರಿಯೋಗತಾ ಸತ್ವಂ. ನನ್ನ ಪ್ರಭುವೇ, ಮನುಷ್ಯ, ಪ್ರಾಣಿ, ದೇವತೆಗಳು, ಋಷಿಗಳು, ಜಲಚರಗಳು ಇತ್ಯಾದಿ ವಿವಿಧ ಅವತಾರಗಳಲ್ಲಿ ಬಂದು ನೀನು ಲೋಕಕಂಟಕರನ್ನು ವಧಿಸುವೆ. ಹೀಗೆ ದಿವ್ಯ ಜ್ಞಾನದಿಂದ ನೀನು ಜಗತ್ತನ್ನು ಬೆಳಗುತ್ತೀಯೇ. ಹೇ ಮಹಾಪುರುಷನೇ, ಈ ಕಲಿಯುಗದಲ್ಲಿ ಕೆಲವೊಮ್ಮೆ ನೀನು ಆಚ್ಛಾದಿತ ಅವತಾರವಾಗಿಯೂ ಕಾಣಿಸಿಕೊಳ್ಳುವೆ. ಆದ್ದರಿಂದ ನಿನಗೆ ತ್ರಿಯುಗ, 3 ಯುಗಗಳಿಗೊಮ್ಮೆ ಮಾತ್ರ ಅವತರಿಸುವವನು ಎಂಬ ಹೆಸರು ಇದೆ. 5.
ಕೃಷ್ಣಯ ಮಳಾತಂತ್ರದಿಂದ ಪುಣ್ಯಕ್ಷೇತ್ರೇ ನವದ್ವೀಪೆ ಭವಿಷ್ಯಾಮಿ ಶಚೀಸುತಃ. ನಾನು ನವದ್ವೀಪದಲ್ಲಿ ಶಚಿದೇವಿಯ ಮಗನಾಗಿ ಅವತರಿಸುತ್ತೇನೆ. 6. ವಾಯುಪುರಾಣದಿಂದ ಕಲೌ ಸಂಕೀರ್ತನಾರಂಭೆ ಭವಿಷ್ಯಾಮಿ ಶಚೀಸುತಃ. ಸಂಕೀರ್ತನ ಚಳುವಳಿಯಲ್ಲಿ ಪ್ರಾರಂಭಿಸಲಾಗುವ ಕಲಿಯುಗದಲ್ಲಿ ನಾನು ಶಚೀದೇವಿಯ ಮಗನಾಗಿ ಇಳೆಗೆ ಬರುತ್ತೇನೆ. 7. ಬ್ರಹ್ಮಯ ಮಲ ತಂತ್ರದಿಂದ ಅಥವಾಹಂ ದರಾದಾಮಿ ಭೂತ್ವಾ ಮದ್ಭಕ್ತರೂಪದೃಕ್ ಮಯಾಯಾಂ ಚ ಭವಿಷ್ಯಾಮಿ ಕಲೌ ಸಂಕೀರ್ತನಾಗಮೆ. ಕೆಲವು ಸಲ ನಾನು ಭಕ್ತರ ರೂಪದಲ್ಲಿ ಇಳೆಯಲ್ಲಿ ಕಾಣಿಸಿಕೊಳ್ಳುತ್ತೇನೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಸಂಕೀರ್ತನ ಚಳುವಳಿಯನ್ನು ಪ್ರಾರಂಭಿಸಲು ಕಲಿಯುಗದಲ್ಲಿ ನಾನು ಶಚೀದೇವಿಯ ಮಗನಾಗಿ ಹುಟ್ಟುತ್ತೇನೆ. ಮಾತಾಜಿ ಓದ್ಲಾ ಅಥವಾ ಸ್ಟಾಪ್? 8. ಅನಂತ ಸಂಹಿತೆಯಿಂದ ಯಾ ಏವ ಭಗವಾನ್ ಕೃಷ್ಣೋ ರಾಧಿಕ ಪ್ರಾಣವಲ್ಲಭ ಸೃಷ್ಟಿ ಅದೌಸ ಜಗನ್ನಾಥೋ ಗೌರ ಅಸೀನ್ ಮಹೇಶ್ವರಿ. ಹೇ ಮಹೇಶ್ವರಿ, ಶ್ರೀಮತಿ ರಾಧಾರಾಣಿಯ ಜೀವವು ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳ ಪ್ರಭುವೂ ಆದ ಪರಮ ಪುರುಷ ಶ್ರೀಕೃಷ್ಣನು ಗೌರರಾಗಿ ಜನಿಸುತ್ತಾನೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಿನ್ನೆ ಇದು ಓದಿದಾರಂತೆ. ಓಕೆ, ಈಗ ಶ್ಲೋಕ 23. ಪರವ್ಯೋಮತಿ ವೈಸೆ ನಾರಾಯಣ ನಾಮ ಷಡೈಶ್ವರ್ಯ ಪೂರ್ಣ ಲಕ್ಷ್ಮೀ ಕಾಂತ ಭಗವಾನ್. ಪರವ್ಯೋಮತಿ ವೈಸೆ ನಾರಾಯಣ ನಾಮ. ಪರವ್ಯೋಮೇತೆ ವೈಸೆ ನಾರಾಯಣ ನಾಮ ಷಡೈಶ್ವರ್ಯ ಪೂರ್ಣ ಲಕ್ಷ್ಮೀ ಕಾಂತ ಭಗವಾನ್. ಇಬ್ಬರು ಓದಿ ಯಾರಾದ್ರು. ಪರವ್ಯೋಮತೆ ವೈಸೆ ನಾರಾಯಣ ನಾಮ ಷಡೈಶ್ವರ್ಯ ಪೂರ್ಣ ಲಕ್ಷ್ಮೀಕಾಂತ ಭಗವಾನ್. ಪರವ್ಯೋಮ್ಯತೆ ನಾರಾಯಣ ನಾಮ ಷಡೈಶ್ವರ್ಯ ಪೂರ್ಣ ಲಕ್ಷ್ಮೀಕಾಂತ ಭಗವಾನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 23. ಪರಯೋಮೇತೆ ವೈಸೆ ನಾರಾಯಣ ನಾಮ ಷಡ್ಐಶ್ವರ್ಯ ಪೂರ್ಣ ಲಕ್ಷ್ಮೀಕಾಂತ ಭಗವಾನ್. ಪರಯೋಮತೆ ಪಾರಮಾರ್ಥಿಕ ಜಗತ್ತಿನಲ್ಲಿ ವಹಿಸೆ ಕುಳಿತಿರುವ ನಾರಾಯಣ ಭಗವಾನ್. ನಾರಾಯಣ ನಾಮ ಎಂಬ ಹೆಸರುಳ್ಳವನು ಷಟ್ಟೈಶ್ವರ್ಯ 6 ಕೌಶಲ್ಯಗಳಿಂದ ಪೂರ್ಣ ತುಂಬಿದವನು. ಲಕ್ಷ್ಮೀಕಾಂತ ಐಶ್ವರ್ಯ ದೇವತೆಯ ವಲ್ಲಭ ಭಗವಾನ್, ದೇವೋತ್ತಮ ಪರಮ ಪುರುಷ. ಅನುವಾದ: ಲೋಕೋತ್ತರ ಜಗತ್ತನ್ನು ಆಳುವ ಭಗವಾನ್ ನಾರಾಯಣನು ಷಡ್ಡೈಶ್ವರ್ಯಗಳಿಂದ ಪೂರ್ಣನಾದವನು. ಅವನು ದೇವೋತ್ತಮ ಪರಮ ಪುರುಷ ಹಾಗೂ ಐಶ್ವರ್ಯ ದೇವತೆಯ ವಲ್ಲಭ. ಮೇಲೆ ಮಾಡ್ತೀರ ಮಾತಾಜಿ? ಆಯ್ತು ಮಾತಾಜಿ, ಅದ್ರಲ್ಲಿ ಅಷ್ಟೇ ಇರುದು. ನೆಕ್ಸ್ಟ್ ಮತ್ತೊಂದು ಶ್ಲೋಕ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅನುವಾದದಲ್ಲಿ ಲೋಕೋತ್ತರ ಜಗತ್ತನ್ನು ಆಳುವ ಭಗವಾನ್ ನಾರಾಯಣನು ಅವನು ಷಡೈಶ್ವರ್ಯಗಳಿಂದ ಪೂರ್ಣನಾದವನು. ಅವನು ದೇವೋತ್ತಮ ಪರಮಪುರುಷ ಹಾಗೂ ಐಶ್ವರ್ಯ ದೇವತೆಯ ವಲ್ಲಭ. ಅವನೇ ಪರಮಾತ್ಮ, ದೇವೋತ್ತಮ ಪರಮಪುರುಷ, ಐಶ್ವರ್ಯ ದೇವತೆ ಲಕ್ಷ್ಮಿ ಅವನ ವಲ್ಲಭ. ಷಡೈಶ್ವರ್ಯಗಳು ಯಾವುದೆಲ್ಲ ಹೇಳಿ. ಎಲ್ಲ ಸಂಪತ್ತು, ಎಲ್ಲ ಕೀರ್ತಿ, ಎಲ್ಲ ಐಶ್ವರ್ಯ, ಸೌಂದರ್ಯ, ತ್ಯಾಗ, ಸಂಪತ್ತು, ಎಲ್ಲ ಖ್ಯಾತಿ ಎಲ್ಲ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು. ಶ್ಲೋಕ 24. ವೇದ ಭಾಗವತ ಉಪನಿಷತ್ ಅಗಮ ಪೂರ್ಣ ತತ್ವಾಯ ಯಾನ್ರೇ ಕಹೇ ನಾಹೇ ಯಾಹರ ಸಮ. ಮಾತಾಜಿ ಉಮಾ ಕುಲಕರ್ಣಿ ಮಾತಾಜಿ ಇಸ್ ದೇರ್? ಉಮಾ ಕುಲಕರ್ಣಿ ಮಾತಾಜಿ ಹೇಳಿ ಮಾತಾಜಿ. ಇದು ವೇದ ಕೊಮ ಉಂಟು, ಭಾಗವತ ಕೊಮ ಉಂಟು, ಹೇಳಿ. ಉಪನಿಷತ್ ಆಗಮ ಪೂರ್ಣ ತತ್ವ ಅಂದ್ರೆ ಕಹೆ ನಾಹೆ ಅಂದ್ರ ಸಮ. ವೇದ ಭಾಗವತ ಉಪನಿಷತ್ ಆಗಮ ಪೂರ್ಣ ತತ್ವ ಅಂದ್ರೆ ಕಹೆ ನಾಹೆ ಅಂದ್ರ ಸಮ. ಅಷ್ಟೇ. ವೇದ ಭಾಗವತ ಉಪನಿಷತ್ ಆಗಮ
पूर्ण तत्वायने कही नहीं यार समाह ओदी यार ವೇದ ಭಗವತ ಉಪನಿಷತ್ ಆಗಮ ಪೂರ್ಣ ತತ್ವ ಯಾದೃಶ ಹೇ ಮಾಹಿ ಯತ್ರ ಸಮ. ಇನ್ನೊಬ್ಬರು ಶ್ಲೋಕ 24 ವೇದ ಭಾಗವತ ಉಪನಿಷಾಗಮ ಪೂರ್ಣ ತತ್ವ ಯದ್ರೇಕ ಕಹೆ ನಾಹೇ ಸಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಅರೆ ಮಾತಾಜಿ. ವೇದಗಳು ಭಾಗವತ ಶ್ರೀಮದ್ ಭಾಗವತ ಗ್ರಂಥ ಉಪನಿಷತ್ತುಗಳು ಇತರ ಪಾರಮಾರ್ಥಿಕ ಸಾಹಿತ್ಯ ಕೃತಿಗಳು ಪೂರ್ಣ ತತ್ವ ಸಮಗ್ರ ಸತ್ಯವನ್ನು ಯಾರನ್ನು ಕುರಿತು ಕಹೆ ವರ್ಣಿಸಿವೆಯೋ ನಾಹಿ ಇಲ್ಲ ಯಾರ ಸಮನಾದವನು. ಅನುವಾದ ವೇದಗಳು ಶ್ರೀಮದ್ ಭಾಗವತ ಗ್ರಂಥ ಉಪನಿಷತ್ತುಗಳು ಹಾಗೂ ಆಗಮಗಳು ಯಾರನ್ನು ಪರಮ ಪೂರ್ಣನೆಂದು ವರ್ಣಿಸಿವೆಯೋ ಪುರುಷ ಯಾರೂ ಅವನಿಗೆ ಸಮನಾದವರಲ್ಲ. ಭಾವಾರ್ಥ ಪರಮ ಸತ್ಯದ ವ್ಯಕ್ತಿಗತ ಮಗ್ಗಲನ್ನು ಕುರಿತ ಹಾಗೆ ವೇದಗಳಲ್ಲಿ ಅನೇಕಾನೇಕ ಪ್ರಮಾಣಭೂತ ಸೂಕ್ತಿಗಳಿವೆ. ಋತ್ ಸಂಹಿತೆಯಿಂದ 1.22.20 ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಃ ದಿವಿ ಚಕ್ಷುರಾತಾತಂ. ದೇವೋತ್ತಮ ಪರಮ ಪುರುಷ ವಿಷ್ಣುವು ಪರಮ ಸತ್ಯ. ಈ ಪುರುಷನ ಮತಜಿ ಮೇಲೆ ಮಾಡಿ ಮಾಡ್ತೇನೆ. ಪಾದಾಂಬುಜಗಳನ್ನು ನೋಡಲು ದೇವತೆಗಳು ಸದಾ ಕಾತರರಾಗಿರುತ್ತಾರೆ. ಭಗವಾನ್ ಸೂರ್ಯನ ಹಾಗೆ ಪ್ರಭುವು ಸಹ ತನ್ನ ಶಕ್ತಿ ಎಂಬ ಕಿರಣಗಳಿಂದ ಇಡೀ ವಿಶ್ವವನ್ನು ವ್ಯಾಪಿಸಿಕೊಳ್ಳುತ್ತಾನೆ. ಅಪರಿಪೂರ್ಣ ದೃಷ್ಟಿಗೆ ಅವನು ನಿರಾಕಾರನಾಗಿ ಕಾಣುತ್ತಾನೆ. 2 ನಾರಾಯಣ ತೀರ್ಥ ಶಿರ ಉಪನಿಷತ್ತಿನಿಂದ 1.2 ನಾರಾಯಣದ್ ಏವ ಸಮುತ್ ಪದ್ಯಂತೆ ನಾರಾಯಣದ್ ಪವರ್ತಂತೆ ನಾರಾಯಣೇ ಪ್ರಲೀಯಂತೆ ಅತ ನಿತ್ಯೋ ನಾರಾಯಣ ಏವದಂ ಸರ್ವಂ ಯದ್ಭೂತಂ ಯಚ್ಛ ಭವ್ಯತ್ ಶುದ್ಧೋ ದೇವ ಏಕೋ ನಾರಾಯಣೋ ನ ದ್ವಿತೀಯೋಸ್ತಿ ಕಶ್ಚಿತ್. ಪ್ರತಿಯೊಂದರ ದೃಷ್ಟಿ ಆಗುವುದು ನಾರಾಯಣನಿಂದಲೇ, ಪ್ರತಿಯೊಂದು ಸೃಷ್ಟಿ ಆಗುವುದು ನಾರಾಯಣನಿಂದಲೇ, ಪ್ರತಿಯೊಂದು ಪಾಲನೆಯಾಗುವುದು ಅವನಿಂದಲೇ. ಎಲ್ಲವೂ ನಾಶವಾದಾಗ ಹೋಗಿ ಸೇರುವುದು ಅವನನ್ನೇ. ನಾರಾಯಣನು ನಿರಂತರವಾಗಿ ಇದ್ದಾನೆ. ಈಗ ಇರುವುದು ಅಥವಾ ಮುಂದೆ ಸೃಷ್ಟಿಯಾಗುವುದು ಅಪ್ಪಟ ಭಗವತ್ಮೂರ್ತಿಯಾದ ನಾರಾಯಣನಲ್ಲದೆ ಬೇರೆಯಲ್ಲ. ನಾರಾಯಣನಲ್ಲದೆ ಬೇರೇನೂ ಜಗತ್ತಿನಲ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಜು ತಂಬಟ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಓದಿ. ಇಲ್ಲಿ ಎಲ್ಲಿಂದ ಮಾತಾಜಿಗೆ ನಾನು ಓದುತ್ತೀವಿ? 3 ನಾರಾಯಣ ಉಪನಿಷತ್ತಿನಿಂದ 3 ನಾರಾಯಣ ಉಪನಿಷತ್ತದಿಂದ 1.4 ಯತಃ ಪ್ರಸೂತ ಜಗತಃ ಪ್ರಸೂತಿ. ಸಕಲ ಜಗತ್ತುಗಳು ಹುಟ್ಟುವುದಕ್ಕೆ ನಾರಾಯಣನೇ ಮೂಲ. 4ನೇದು ಹಯಶೀರ್ಷ ಪಂಚರಾತ್ರದಿಂದ ಪರಮಾತ್ಮ ಹರಿರ್ದೇವ ಹರಿಯು ಪರಮ ಪ್ರಭು. 5 ಶ್ರೀಮದ್ ಭಾಗವತದಿಂದ 11.3.34-35 ನಾರಾಯಣಾಭಿಧಾನಸ್ಯ ಬ್ರಹ್ಮಣ ಪರಮಾತ್ಮನ ನಿಷ್ಠಂ ಅರ್ಥಂತನೋ ಮುಕ್ತಂ ಯೂಯಂ ಈ ಬ್ರಹ್ಮವಿತ್ತಯ. ಹೇ ಬ್ರಾಹ್ಮಣ ಶ್ರೇಷ್ಠನೇ, ಬ್ರಹ್ಮನ್ ಅಥವಾ ಪರಮಾತ್ಮ ಎಂಬ ಹೆಸರುಗಳಿಂದಲೂ ಖ್ಯಾತನಾದ ನಾರಾಯಣನ ಸ್ಥಾನವನ್ನು ಕುರಿತು ನನಗೆ ದಯಮಾಡಿ ಹೇಳು. ಸ್ಥಿತಿ ಉದ್ಭವ ಪ್ರಳಯ ಹೇತುರ್ ಅಹೇತುರ್ ಅಸ್ಯ ಯತ್ ಸ್ವಪ್ನ ಜಾಗರ ಸುಪ್ತಿಷು ಜತ್ ವೈಶ್ಯ ದೇಹೇಂದ್ರಿಯ ಯಾಸು ಹೃದಯಾನಿ ಚರಂತಿ ಏನ ಸಂಜೀವಿತಾನಿ ತದ್ ಅವೇ ಈ ಪರಂ ನರೇಂದ್ರ. ಹೇ ರಾಜನೇ, ಯಾರು ಕಾರಣರಹಿತನೋ ಆದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತನೋ ಆ ಪುರುಷನನ್ನು ತಿಳಿ. ಪ್ರಜ್ಞೆಯ 3 ಅವಸ್ಥೆಗಳಲ್ಲಿಯೂ ಎಂದರೆ ಜಾಗೃತ, ಸ್ವಪ್ನ ಹಾಗೂ ಸೂಕ್ಷ್ಮಾವಸ್ಥೆಗಳಲ್ಲಿಯೂ ಮತ್ತು ಅವುಗಳಿಗೆ ಅತೀತವಾದ ಅವಸ್ಥೆಯಲ್ಲಿಯೂ ಅವನು ಅಸ್ತಿತ್ವದಲ್ಲಿರುತ್ತಾನೆ. ಅವನು ದೇಹಕ್ಕೆ, ಇಂದ್ರಿಯಗಳಿಗೆ, ಪ್ರಾಣವಾಯುವಿಗೆ ಮತ್ತು ಹೃದಯಕ್ಕೆ ಚೈತನ್ಯ ಒದಗಿಸುತ್ತಾ. ನಿಮ್ದು ಬಟ್ಟಿದೆ ಮಾಡಿ ಮತ್ತೆ ಅಲ್ಲಿ ಸ್ವಲ್ಪ ಇದು ಮಾಡಿ.
ಒದಗಿಸುತ್ತಾನೆ ಎಂದೇ ಅವು ಕಾರ್ಯನಿರ್ವಹಿಸುತ್ತವೆ. ಅವನು ಪರಮೋನ್ನತನೆಂಬುದು ನಿನಗೆ ತಿಳಿದಿರಲಿ. ಶ್ಲೋಕ ಓದ್ಬೇಕು ಮಾತಾಜಿ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಹರೇ ಕೃಷ್ಣ. ಸ್ವಲ್ಪ ನೋಡ. ಇಲ್ಲಿ ವೇದಗಳು, ಶ್ರೀಮದ್ ಭಾಗವತ ಗ್ರಂಥ, ಉಪನಿಷತ್ತುಗಳು ಮತ್ತೆ ಆಗಮಗಳು ಯಾರನ್ನು ಪರಮಪೂರ್ಣ ಅಂತೇಳಿ ವರ್ಣಿಸಿದೆಯೋ ಅವನೇ ದೇವೋತ್ತಮ ಪರಮಪುರುಷ. ಯಾರು ಕೂಡ ಭಗವಂತನಿಗೆ, ದೇವೋತ್ತಮ ಪರಮಪುರುಷನಿಗೆ ಸಮನಾದವರು ಯಾರು ಇಲ್ಲ ಅಂತೇಳಿ ಹೇಳಿದ್ದಾರೆ ಶ್ರೀಲ ಪ್ರಭುಪಾದ್ ಕಿ ಇಚ್ಛೆ. ಭಾವಾರ್ಥ: ಪರಮ ಸತ್ಯದ ವ್ಯಕ್ತಿಗತ ಮಗ್ಗಳನ್ನು ಕುರಿತು ಈಗ ವೇದದಲ್ಲಿ ಒಂದೊಂದು ತರಹದ ಸೂಕ್ತಿಗಳನ್ನು, ಪ್ರಮಾಣಭೂತವಾದ ಸೂಕ್ತಿಗಳನ್ನು, ಅನೇಕ ಪ್ರಮಾಣಭೂತ ಸೂಕ್ತಿಗಳನ್ನು ಕೊಟ್ಟಿದ್ದಾರೆ. ಋಕ್ ಸಂಹಿತೆಯಿಂದ ಒಂದನೇ ಅಧ್ಯಾಯದ 1ನೇ ಸ್ಕಂದವ ಏನೋದು 22 1.2.20 ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವಿವ ಚಕ್ಷುರಾತತಂ. ಅಂದ್ರೆ ದೇವೋತ್ತಮ ಪರಮಪುರುಷ ವಿಷ್ಣು, ಅವನು ಪರಮ ಸತ್ಯ. ಆ ಪುರುಷನ ಪಾದಾಂಬುಜಗಳನ್ನು ಅದನ್ನು ನೋಡಲು ದೇವತೆಗಳು ಯಾವಾಗ್ಲೂ ಕಾತರರಾಗಿ ಇರ್ತಾರೆ. ಹಾಗೆ ಭಗವಾನ್ ಸೂರ್ಯ, ಹಾಗೆ ಭಗವಂತ ಪ್ರಭು ಸಹ ತನ್ನ ಶಕ್ತಿಯಿಂದ, ಕಿರಣಗಳಿಂದ ಇಡೀ ವಿಶ್ವವನ್ನು ಅವನು ವ್ಯಾಪಿಸಿಕೊಳ್ತಾನೆ. ಭಗವಾನ್ ಸೂರ್ಯ ಮತ್ತೆ ಪ್ರಭು, ಹಾಗೆ ಪ್ರಭು ಕೂಡ ತನ್ನ ಶಕ್ತಿಯಿಂದಲೇ ಆ ಕಿರಣಗಳಿಂದ ಇಡೀ ವಿಶ್ವಗಳನ್ನು ವ್ಯಾಪಿಸಿಕೊಳ್ತಾರೆ. ಈ ಅಪರಿಪೂರ್ಣ ದೃಷ್ಟಿಗೆ ಅವನು ಭಗವಂತ ನಿರಾಕಾರನಾಗಿ ಕಾಣುತ್ತಾನೆ. 2ನೇ ಪಾಯಿಂಟ್ ಅಲ್ಲಿ, 2ನೇ ಇದು ಯಾವ ಬುಕ್ಕನಿಂದ? ನಾರಾಯಣಾರ್ಥವ ಸ್ಥಿರ ಉಪನಿಷತ್ತಿನಿಂದ. ಅದರಲ್ಲಿ ಏನ್ ಹೇಳ್ತಾರೆ? ನಾರಾಯಣದ್ ಏವ ಸಮುತ್ಪದ್ಯಂತೆ ನಾರಾಯಣತ್ ಪ್ರವರ್ತದಂತೆ ನಾರಾಯಣೇ ಪ್ರಲೀಯಂತೆ ಅತ ನಿತ್ಯೋ ನಾರಾಯಣಾಃ. ನಾರಾಯಣ ಏವದಂ ಸರ್ವಂ ಯದ್ಭೂತಂ ಯತ್ ಭವ್ಯಂ ಶುದ್ಧೋತ್ ದೇವ ಏಕೋ ನಾರಾಯಣೋ ನಾ ದ್ವಿತೀಯೋ ಅಸ್ತಿ ಕಶ್ಚಿತ್. ಅಂದ್ರೆ ಪ್ರತಿಯೊಂದು ಈ ಸೃಷ್ಟಿ ಆಗುವುದಾಗ್ಲಿ, ಯಾವುದೇ ಕೆಲಸ ಆಗ್ಲಿ, ಅದಾಗುವುದು ನಾರಾಯಣನಿಂದಲೇ. ಪ್ರತಿಯೊಂದರ ಪಾಲನೆಯಾಗುವುದು ಕೂಡ ಅವನಿಂದಲೇ. ಎಲ್ಲವೂ ಲಯ ನಾಶವಾಗುವುದು ಕೂಡ ಭಗವಂತನಿಂದಲೇ. ಹೋಗಿ ಸೇರುವುದು ಕೂಡ ನಾವು ಅವನನ್ನೇ. ನಾರಾಯಣನು ಯಾವಾಗ್ಲೂ ಇದ್ದಾನೆ, ನಿರಂತರವಾಗಿ ಇರ್ತಾನೆ. ಈಗ ಇರುವುದು ಅಥವಾ ಮುಂದೆ ಸೃಷ್ಟಿಯಾಗುವುದು ಅಪ್ಪಟ ಭಗವತ್ಮೂರ್ತಿಯಾದ ನಾರಾಯಣನಲ್ಲದೆ ಬೇರೆ ಯಾರೂ ಅಲ್ಲ. ನಾರಾಯಣನಲ್ಲದೆ ಬೇರೇನು ಜಗತ್ತಿನಲ್ಲಿ ಇಲ್ಲ ಅಂತೇಳಿ ಈ ನಾರಾಯಣ ಅಥರ್ವಶಿರ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. 3ನೇದಾಗಿ ನಾರಾಯಣ ಉಪನಿಷತ್ತಿನಲ್ಲಿ ಯಥಾ ಪ್ರಸೂತ ಜಗತಾ ಪ್ರಸೂತಿ, ಅಂದ್ರೆ ಸಕಲ ಜಗತ್ತು ಇದು ಹುಟ್ಟುವುದಕ್ಕೆ ನಾರಾಯಣನೇ ಮೂಲ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಹಾಗೆ 4ನೇದ್ರಲ್ಲಿ ಆಯಾ ಶಿವ ಪಂಚರಾತ್ರದಿಂದ ಪರಮಾತ್ಮ ಹರಿರ್ದೇವ, ಅಂದ್ರೆ ಹರಿಯು ಪರಮಪ್ರಭಾ ಅಂತೇಳಿ ಅದರಲ್ಲಿ ಕೂಡ ಹೇಳಿದ್ದಾರೆ. ಹಾಗೆ 5ನೇ ಶ್ರೀಮದ್ ಭಾಗವತದಿಂದ 11ನೇ ಸ್ಕಂದದ 3ನೇ ಅಧ್ಯಾಯದ 34-35 ಶ್ಲೋಕದಲ್ಲಿ ನಾರಾಯಣ ವಿಧಾನಸ್ಯ ಬ್ರಾಹ್ಮಣ ಪರಮಾತ್ಮನಃ ನಿಷ್ಠಾಮ ಹರ್ಹತನೋ ವಕ್ತುಂ ಯೂಯಂ ಹಿ ಬ್ರಹ್ಮವಿತ್ತಯಾಂ. ಹೇ ಬ್ರಾಹ್ಮಣ ಶ್ರೇಷ್ಠನೇ, ಬ್ರಹ್ಮನ್ ಮತ್ತು ಈ ಪರಮಾತ್ಮ ಎಂಬ ಹೆಸರುಗಳಿಂದಲೂ ಖ್ಯಾತನಾಗಿದ್ದ ಆ ನಾರಾಯಣನ ಸ್ಥಾನವನ್ನು ಕುರಿತು ನನಗೆ ದಯಮಾಡಿ ಹೇಳು ಅಂತೇಳಿ ಹೇಳಿದ್ದಾರೆ. ಹಾಗೆ ಸ್ಥಿತ ಉದ್ಭವ ಪ್ರಳಯ ಹೇತುರು ಯಸ್ಯ ಯತ್ ಸ್ವಪ್ನ ಜಾಗರ ಸುಸುಪ್ತಿಸು ಸದಾ ಸದ್ಭೈಸ್ ದೇಹೇಂದ್ರಿಯನ್ಸು ಹೃದಯಾನಿ ಚರಂತಿ ಏನ ಸಂಜೀವಿತಾನಿ ತದ್ ಅವೇಹಿ ಪರಂ ನರೇಂದ್ರ. ಹೇ ರಾಜನೇ, ಯಾರು ಕಾರಣ ಇಲ್ಲದವನು, ಆದರೆ ಜಗತ್ತಿನ ಈ ಸೃಷ್ಟಿ ಶ್ರುತಿ ಲಯ ಪಾಲನೆ, ಸೃಷ್ಟಿ ಮಾಡುವುದು, ನಾಶ ಮಾಡುವುದು, ಅದಕ್ಕೆ ಯಾರು ಕಾರಣಭೂತನು ಆ ಪುರುಷನನ್ನು ನೀವು ತಿಳಿದುಕೊಳ್ಳಿ. ಪ್ರಜ್ಞೆಯ 3 ಅವಸ್ಥೆಗಳಲ್ಲೂ ಎಂದರೆ ಈ ಜಾಗೃತ, ಸ್ವಪ್ನ, ಸುಪ್ತಾವಸ್ಥೆ ಅವುಗಳಲ್ಲೂ ಮತ್ತು ಅವುಗಳಿಗೆ ಅತೀತವಾದ ಅವಸ್ಥೆಯಲ್ಲೂ ಆ ಭಗವಂತ ಅಸ್ತಿತ್ವದಲ್ಲಿ ಇರ್ತಾನೆ. ಅವನು ದೇಹಕ್ಕೆ, ಇಂದ್ರಿಯಗಳಿಗೆ,
ಪ್ರಾಣವಾಯುವಿಗೆ ಮತ್ತು ಹೃದಯಕ್ಕೆ ಚೈತನ್ಯವನ್ನು ಒದಗಿಸುತ್ತಾನೆ ಎಂದು ಅವು ಕಾರ್ಯ ನಿರ್ವಹಿಸ್ತದೆ ಅವನು ಯಾವಾಗಲೂ ಪರಮೋನ್ನತ ಅಂತ ಹೇಳಿ ತಿಳಿದಿರಲಿ ನಿನಗೆ ತಿಳಿದಿರಲಿ. ಶ್ಲೋಕ 25ಕ್ಕೆ ಹೋಗೋಣ. ಭಕ್ತಿಯೋಗಿ ಭಕ್ತಪಯಾಹಾರ ದರ್ಶನ ಸೂರ್ಯಯೇನ ಸವಿಗ್ರಹ ದೇಕೆ ದೇವೇ ಗಣ. ಇಬ್ಬರು ಓದಿ. ಭಕ್ತಿಯೋಗೆ ಭಕ್ತಿಪಾಯಾಹಾರ ದರ್ಶನ ಸೂರ್ಯಯೇನ ಸವಿಗ್ರಹ ದೇಕೆ ದೇವಗಣ. ಭಕ್ತಿಯೋಗೆ ಭಕ್ತಿಪಾಯಾಚಾರ ದರ್ಶನ ಸೂರ್ಯಯೇನ ಸವಿಗ್ರಹ ದೇಕೆ ದೇವಗಣ. ಭಕ್ತಿಯೋಗೆ ಭಕ್ತಿ ಸೇವೆಯಿಂದ ಭಕ್ತನು. ಒಂದು ನಿಮಿಷ ಅಲ್ಲೇ ಲೈನ್ ಪ್ರಕಾರ ನೀವು ಓದ್ಲಿಲ್ಲವ ನಿನ್ನೆ? ಇಲ್ಲ ಮಾತಾಜಿ, 2-3 ದಿವಸ ಆಗೋಯ್ತು ಮಾತಾಜಿ. ಓಕೆ ಓದಿ ಆಗತ್ತೆ. ಭಕ್ತಿಯೋಗ ಭಕ್ತಿ ಸೇವೆಯಿಂದ ಭಕ್ತಿಯೋಗೆ ಭಕ್ತಿ ಸೇವೆಯಿಂದ ಭಕ್ತನು ಪಾಯ ಪಡೆಯುತ್ತಾನೆ. ಯಾಜ್ ಆರ ಯಾರನ್ನು ದರ್ಶನ ನೋಡುವುದು ಸೂರ್ಯ ದೇವನು ಏನ ಹಾಗೆ ಸ ವಿಗ್ರಹ ರೂಪವುಳ್ಳ ದೇಕೆ ನೋಡುತ್ತಾರೆ ದೇವಗಣ ಸ್ವರ್ಗಲೋಕದ ಅಪ್ಸರೆಯರು. ಅನುವಾದ: ಸ್ವರ್ಗಲೋಕದ ಅಪ್ಸರೆಯರು ಭಗವಾನ್ ಸೂರ್ಯನನ್ನು ನಿಚ್ಚಳವಾಗಿ ನೋಡುವಂತೆ ತಮ್ಮ ಸೇವೆಯ ದ್ವಾರ ಭಕ್ತರು ದೇವೋತ್ತಮ ಪುರುಷನನ್ನು ನೋಡುತ್ತಾರೆ. ಭಾವಾರ್ಥ: ಭೌತಿಕ ನಯನಗಳಿಂದಾಗಲಿ ಮನೋಕಲ್ಪನೆಗಳಿಂದಾಗಲಿ ನೋಡಲು ಸಾಧ್ಯ ಆಗದಂತಹ ನಿತ್ಯ ನಿರಂತರ ರೂಪವು ದೇವೋತ್ತಮ ಪರಮ ಪುರುಷನಿಗಿದೆ. ಲೋಕೋತ್ತರ ಭಕ್ತಿ ಸೇವೆಯ ಮೂಲಕ ಮಾತ್ರ ವ್ಯಕ್ತಿಯು ಭಗವಂತನ ದಿವ್ಯ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಸೂರ್ಯನ ವ್ಯಕ್ತಿಗತ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಅರ್ಹತೆಗಳೊಂದಿಗೆ ಇಲ್ಲಿ ಹೋಲಿಕೆ ನಡೆದಿದೆ. ಸೂರ್ಯದೇವನು ಒಬ್ಬ ವ್ಯಕ್ತಿ. ನಮ್ಮ ಕಣ್ಣುಗಳಿಗೆ ಆತ ಕಾಣಲು ಸಿಗನಾದರೂ ಊರ್ಧ್ವ ಗ್ರಹ ಲೋಕಗಳಲ್ಲಿನ ದೇವತೆಗಳ ದೃಷ್ಟಿಗೆ ಅವನು ಲಭ್ಯ. ದೇವತೆಗಳ ಕಣ್ಣುಗಳು ಸೂರ್ಯನನ್ನು ಸುತ್ತಿಕೊಂಡಿರುವ ಕಣ್ಣು ಕುಕ್ಕುವ ಬಿಸಿಲಿನ ಮೂಲಕ ಅವನನ್ನು ನೋಡಲು ತಕ್ಕವಾಗಿವೆ. ಐಹಿಕ ಪ್ರಕೃತಿಯ ಏರ್ಪಾಡಿನ ಪ್ರಭಾವಕ್ಕೆ ತಕ್ಕಂತೆ ಪ್ರತಿ ಗ್ರಹಕ್ಕೂ ಅದರದೇ ಆದ ವಾಯುಗುಣವಿದೆ. ಆದ್ದರಿಂದ ನಿರ್ದಿಷ್ಟ ಗ್ರಹವೊಂದನ್ನು ಸೇರಲಿಕ್ಕೆ ನಿರ್ದಿಷ್ಟ ಬಗೆಯ ದೇಹವು ಬೇಕಾಗುತ್ತದೆ. ಭೂಗ್ರಹದಲ್ಲಿನ ಜನ ಚಂದ್ರಗ್ರಹವನ್ನು ಸೇರಿಯಾರೋ ಏನೋ, ಆದರೆ ಸ್ವರ್ಗದ ನಿವಾಸಿಗಳು ಸೂರ್ಯನೆಂಬ ಹೆಸರಿನ ಬೆಂಕಿ ಉಂಡೆಯನ್ನು ಕೂಡ ತಲುಪಬಲ್ಲರು. ಭೂಮಿಯಲ್ಲಿನ ಮನುಷ್ಯನಿಗೆ ಯಾವುದು ಕಷ್ಟವೋ ಅದು ಸ್ವರ್ಗದಲ್ಲಿನ ದೇವತೆಗಳಿಗೆ ಸುಲಭ. ಆದರೆ ದೇಹ ರಚನೆ ಆಗಿದೆ. ಇದೇ ರೀತಿ ಪರಮ ಪ್ರಭುವನ್ನು ನೋಡಲು ವ್ಯಕ್ತಿಯು ಭಕ್ತಿ ಸೇವೆ ಎಂಬ ಕಣ್ಣುಗಳನ್ನು ಉಳ್ಳವನಾಗಿರಬೇಕು. ದಿವ್ಯ ಕಂಪನದ ಆಧಾರವಿಲ್ಲದೆ ಪರಮ ಸತ್ಯದ ಬಗೆಗೆ ಪ್ರಾಯೋಗಾಧಾರಿತ ವೈಜ್ಞಾನಿಕ ಮನೋಭಾವದಿಂದ ಆಲೋಚಿಸುವುದು ಅಭ್ಯಾಸವಾಗಿರುವವರೆಗೆ ದೇವೋತ್ತಮ ಪರಮ ಪುರುಷನ ಅನುಸಂಧಾನಕ್ಕೆ ಸಿಗುವುದಿಲ್ಲ. ಪರಮ ಸತ್ಯವನ್ನು ಅನುಸಂಧಾನ ಮಾಡಲು ಆರೋಹಣ ಪದ್ಧತಿಯ ಮಾರ್ಗವು ನಿರಾಕಾರ ಬ್ರಹ್ಮನ್ನ ಹಾಗೂ ಸ್ಥಾನಿಕ ಪರಮಾತ್ಮನ ಸಾಕ್ಷಾತ್ಕಾರದಲ್ಲಿ ಮುಗಿಯುತ್ತದೆ. ಪರಮ ದಿವ್ಯ ಪುರುಷನ ಸಾಕ್ಷಾತ್ಕಾರ ಆಗುವುದಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ವರ್ಗಲೋಕದ ಅಪ್ಸರೆಯರು ಭಗವಾನ್ ಸೂರ್ಯನನ್ನು ನಿಶ್ಚಲವಾಗಿ ನೋಡುವಂತೆ ತಮ್ಮ ಸೇವೆಯ ದ್ವಾರ ಭಕ್ತರು ದೇವೋತ್ತಮ ಪರಮ ಪುರುಷನನ್ನು ಕಾಣುತ್ತಾರೆ. ಸ್ವರ್ಗಲೋಕದ ಅಪ್ಸರೆಯರು ಹೇಗೆ ಭಗವಾನ್ ಸೂರ್ಯನನ್ನು ಅವರು ನೋಡ್ತಾರೆ, ಹಾಗೆ ತಮ್ಮ ಸೇವಾ ದ್ವಾರ ಭಕ್ತರು ಕೂಡ ದೇವೋತ್ತಮ ಪರಮ ಪುರುಷನನ್ನು ಅವರು ಕಾಣ್ತಾರೆ. ಭಾವಾರ್ಥದಲ್ಲಿ ಭೌತಿಕ ನಯನಗಳಿಂದ, ಈ ಐಹಿಕದಲ್ಲಿರುವ ನಮ್ಮ ಈ ಕಣ್ಣುಗಳಿಂದ, ನಯನಗಳಿಂದ, ಮನೋಕಲ್ಪನೆಗಳಿಂದಲಾಗಲೂ ನೋಡಲು ಸಾಧ್ಯವಾಗದಂತಹ ಆ ನಿತ್ಯ ನಿರಂತರ ರೂಪ ದೇವೋತ್ತಮ ಪರಮ ಪುರುಷನದು ಆಗಿದೆ. ಅವನಿಗೆ ಇದೆ. ಲೋಕೋತ್ತರ ಭಕ್ತಿ ಸೇವೆಯ ಮೂಲಕ ಮಾತ್ರ ವ್ಯಕ್ತಿ ಭಗವಂತನ ಆ ದಿವ್ಯ ರೂಪವನ್ನು ಅರ್ಥ ಮಾಡಿಕೊಳ್ಬಹುದು. ಸೂರ್ಯನ ವ್ಯಕ್ತಿಗತ ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಅರ್ಹತೆಗಳೊಂದಿಗೆ ಇಲ್ಲಿ ನಾವು ಹೋಲಿಕೆ ಮಾಡಬಹುದು. ಹೋಲಿಕೆ ನಡೆದಿದೆ. ಸೂರ್ಯನ ವ್ಯಕ್ತಿಗತ ಲಕ್ಷಣ
ಅದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಅರ್ಹತೆಗಳೊಂದಿಗೆ ಇಲ್ಲಿ ಆ ಭಗವಂತನನ್ನು ನಾವು ಹೇಗೆ ಕಾಣಬಹುದು ಅಂತ ಹೇಳಿ, ಸೂರ್ಯದೇವನು ಕೂಡ ಒಬ್ಬ ವ್ಯಕ್ತಿ. ನಮ್ಮ ಕಣ್ಣುಗಳಿಗೆ ಆತನನ್ನು ಕಾಣಲು ಸಿಗದವನವನು. ಊರ್ಧ್ವ ಗ್ರಹ ಲೋಕಗಳಲ್ಲಿನ ದೇವತೆಗಳ ದೃಷ್ಟಿಗೂ ಕೂಡ ಅವನು ಲಭ್ಯ. ನಮ್ಮ ಕಣ್ಣುಗಳಿಗೆ ಆತ ಕಾಣಲು ಸಿಗನಾದರೂ ಊರ್ಧ್ವ ಲೋಕದಲ್ಲಿರುವ ಆ ದೇವತೆಗಳಿಗೆ ಅವನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅವರ ದೃಷ್ಟಿಗೆ ದೇವತೆಗಳ ಕಣ್ಣುಗಳು ಸೂರ್ಯನನ್ನು ಸುತ್ತಿಕೊಂಡಿರುವ ಕಣ್ಣು ಕುಕ್ಕುವ ಬಿಸಿಲಿನ ಮೂಲಕ ಅವನನ್ನು ನೋಡಲು ತಕ್ಕವಾಗಿದೆ. ದೇವತೆಗಳ ಆ ಕಣ್ಣುಗಳು ಸೂರ್ಯನನ್ನು ಸುತ್ತಿಕೊಂಡಿರುವಂತಹ ಆ ಕಣ್ಣು ಕುಕ್ಕುವಂತಹ ಆ ಬಿಸಿಲಾಗ್ಲಿ, ಸಾಕಾಗ್ಲಿ ಅಥವಾ ಉರಿ, ಅದನ್ನು ನೋಡ್ಲಿಕ್ಕೆ ಅವರಿಗೆ ಆಗ್ತದೆ. ಐಕ ಪ್ರಕೃತಿಯ ಏರ್ಪಾಡಿನ ಪ್ರಭಾವಕ್ಕೆ ತಕ್ಕಂತೆ ಪ್ರತಿ ಗ್ರಹಕ್ಕೂ ಕೂಡ ಅದರದೇ ಆದ ಒಂದು ವಾಯುಗುಣ ಇದೆ. ಆದ್ದರಿಂದ ನಿರ್ದಿಷ್ಟ ಗ್ರಹವೊಂದನ್ನು ಸೇರಲಿಕ್ಕೆ ನಿರ್ದಿಷ್ಟ ಬಗೆಯ ದೇಹವೂ ಕೂಡ ಬೇಕು. ಭೂಗ್ರಹದಲ್ಲಿನ ಜನ ಚಂದ್ರಗ್ರಹವನ್ನು ಸೇರಿ ಯಾರೋ ಏನೋ, ಆದರೆ ಸ್ವರ್ಗದ ನಿವಾಸಿಗಳು ಸೂರ್ಯನೆಂಬ ಹೆಸರಿನ ಬೆಂಕಿ ಉಂಡೆಯನ್ನು ಕೂಡ ತಲುಪಬಲ್ಲರು. ಸ್ವರ್ಗದ ನಿವಾಸಿಗಳು ಸೂರ್ಯನೆಂಬ ಆ ಹೆಸರಿನ ಬೆಂಕಿ ಉಂಡೆಯನ್ನು ಕೂಡ ಅವರು ಹೋಗಬಹುದು. ಭೂಮಿಯಲ್ಲಿನ ಮನುಷ್ಯನಿಗೆ ಯಾವುದು ಕಷ್ಟವೋ ಅದು ಸ್ವರ್ಗದಲ್ಲಿನ ದೇವತೆಗಳಿಗೆಲ್ಲ ಸುಲಭವಾಗ್ತದೆ. ಅಂದ್ರೆ ಅವರ ದೇಹ ರಚನೆ ಆಗಿದೆ. ಇದೇ ರೀತಿ ಭಗವಂತನನ್ನು ನೋಡಲು ವ್ಯಕ್ತಿಯು ಭಕ್ತಿ ಸೇವೆ ಎಂಬ ಕಣ್ಗಳನ್ನು ಉಳ್ಳವನು ಆಗಿರ್ಬೇಕು. ಭಕ್ತಿ ಸೇವೆಯಿಂದ ಮಾತ್ರ ಆ ವ್ಯಕ್ತಿ ನೋಡ್ಲಿಕ್ಕೆ ಸಾಧ್ಯ. ಅದು ಸಾಮಾನ್ಯ ಭಕ್ತಿ ಸೇವೆ ಅಲ್ಲ, ಪರಿಶುದ್ಧವಾದ ಮನಸ್ಸು, ಒಂದು ಚೂರು ನಿಷ್ಕಲ್ಮಶವಿಲ್ಲದೆ ಅಂತಹ ಮಾಡಿದಂತಹ ಭಕ್ತಿ ಸೇವೆಯನ್ನು ಅವನಿಗೆ ಆ ಕಣ್ಣುಗಳನ್ನು ಇರುತ್ತದೆ. ಅವರಿಗೆ ದಿವ್ಯ ಕಂಪನ ಆಧಾರವಿಲ್ಲದೆ ಪರಮಸತ್ಯದ ಬಗೆಗೆ ಪ್ರಯೋಗ ಆಧಾರಿತ ವೈಜ್ಞಾನಿಕ ಮನೋಭಾವಗಳನ್ನು ಆಲೋಚಿಸುವುದು ಅಭ್ಯಾಸವಾಗಿರುವವರಿಗೆ ದೇವೋತ್ತಮ ಪರಮ ಪುರುಷನು ಅನುಸಂಧಾನಕ್ಕೆ ಸಿಗುವುದಿಲ್ಲ. ದಿವ್ಯ ಕಂಪನದ ಆಧಾರವಿಲ್ಲದೆ ಪರಮ ಸತ್ಯದ ಪ್ರಯೋಗ ಆಧಾರಿತ ವೈಜ್ಞಾನಿಕ ಈ ಮನೋಭಾವದಿಂದ ಯಾರು ಆಲೋಚನೆ ಮಾಡ್ತಾರೋ, ಆಲೋಚಿಸುವುದು ಅಭ್ಯಾಸ ಇರುವವರಿಗೆ ಭಗವಂತ ಅನುಸಂಧಾನಕ್ಕೆ ಅವನು ಸಿಗುವುದಿಲ್ಲ. ಪರಮ ಸತ್ಯವನ್ನು ಅನುಸಂಧಾನ ಮಾಡಲು ಆರೋಹಣ ಪದ್ಧತಿಯ ಮಾರ್ಗವು ನಿರಾಕಾರ ಬ್ರಹ್ಮನ ಹಾಗೂ ಸ್ಥಾನಿಕ ಪರಮಾತ್ಮನ ಸಾಕ್ಷಾತ್ಕಾರದಲ್ಲಿ ಮುಗಿಯುತ್ತದೆ. ಇದೇ ಪರಮ ದಿವ್ಯ ಪುರುಷನ ಸಾಕ್ಷಾತ್ಕಾರ ಆಗುವುದಿಲ್ಲ. ಸ್ಕ್ರೀನ್ ಮೇಲೆ ಮಾಡ್ತಿಲ್ಲ. ಪರಮಾತ್ಮ ಸಾಕ್ಷಾತ್ಕಾರ, ಬ್ರಹ್ಮನ್ ಸಾಕ್ಷಾತ್ಕಾರ, ಇನ್ನೊಂದು ಯಾವ ಸಾಕ್ಷಾತ್ಕಾರ? ಯಾವುದು? ಮೊನ್ನೆ ಏನೋ ಬಂದಿತ್ತಲ್ಲ, 3 ಸಾಕ್ಷಾತ್ಕಾರಗಳು. ಭಗವಾನ್ ಸಾಕ್ಷಾತ್ಕಾರ. ನೆಕ್ಸ್ಟ್ 26 ಶ್ಲೋಕ. ಜ್ಞಾನ ಯೋಗ ಮಾರ್ಗ ತಾಂತ್ರೆ ಭಜೆ ಯೈ ಸಭ ಬ್ರಹ್ಮ ಆತ್ಮ ರೂಪಿತಾರೆ ಕರೆ ಅನುಭವ. ಇಬ್ಬರು ಓದಿ. ಜ್ಞಾನ ಯೋಗ ಮಾರ್ಗೆ ತಾಂದ್ರೆ ಭಜೆ ಯೈ ಸಭ ಬ್ರಹ್ಮ ಆತ್ಮ ರೂಪೇ ತಾಂದ್ರೆ ಕರೆ ಅನುಭವ. ಜ್ಞಾನ ಯೋಗ ಮಾರ್ಗ ತಾಂದ್ರೆ ಭಜಯ ಸಭ ಬ್ರಹ್ಮ ಆತ್ಮ ರೂಪೇ ತಾಂದ್ರೆ ಕರೆ ಅನುಭವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೇಲಿನಿಂದ ಕೆಳಗೆ. ಹರಿಣಿ ಕೃಷ್ಣ ಪ್ರಿಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು. ಜ್ಞಾನ ಯೋಗ ಮಾರ್ಗೆ ತಾಂಗ್ರೆ ಮಜೆ ಈ ಸಭ ಬ್ರಹ್ಮ ಆತ್ಮ ರೂಪೇ ತಾಂಗ್ರೆ ಕರೆ ಅನುಭವ. ಜ್ಞಾನ ದಾರ್ಶನಿಕ ಮನೋಕಲ್ಪನೆಗಳ ಯೋಗ ಹಾಗೂ ಹಠಯೋಗದ ಮಾರ್ಗೆ ಹಾದಿ ಹಿಡಿಯುವ ತಾಂಗ್ರೆ ಅವನನ್ನು ಭಜೆ ಪೂಜಿಸುತ್ತಾರೆ. ಏಹಿ ಯಾರು ಸಭ ಎಲ್ಲ ಬ್ರಹ್ಮ ನಿರಾಕಾರ ಬ್ರಹ್ಮನ ಆತ್ಮ ಹಾಗೂ ಪರಮಾತ್ಮನ ರೂಪಗಳಲ್ಲಿ ತಾಂಗ್ರೆ ಅವನನ್ನು ಕರೆ ಮಾಡುತ್ತಾರೆ. ಅನುಭವ ಮನಸ್ಸಿಗೆ ತಂದುಕೊಳ್ಳುವುದನ್ನು. ಹರೇ ಕೃಷ್ಣ ಮಾತಾಜಿ. ಇದು ಓದಿ ಮತ್ತೆ ಅನುವಾದ ಭಾವಾರ್ಥ ಸ್ವಲ್ಪ ಬರುವುದು. ಅನುವಾದ ಭಾವಾರ್ಥ ಶಿಲಪ್ರಪಾದರಿಂದ ಶಿಲಪ್ರಪಾದರಿಗೆ ಜಯವಾಗಲಿ. ಅನುವಾದ: ಜ್ಞಾನ ಹಾಗೂ ಯೋಗ ಮಾರ್ಗಗಳನ್ನು ಹಿಡಿದು ನಡೆಯುವವರು ಅವನನ್ನೇ ಪೂಜಿಸುತ್ತಾರೆ.
ಏಕೆಂದರೆ ಬ್ರಹ್ಮನಾಗಿ ಹಾಗೂ ಪರಮಾತ್ಮನಾಗಿ ಅವರು ಗ್ರಹಿಸುವುದು ಅವನನ್ನೇ. ಭಾವಾರ್ಥ: ಪರಮ ಸತ್ಯವನ್ನು ಕಾಣಲು ಮನೋಕಲ್ಪನೆಗಳಲ್ಲಿ ಜ್ಞಾನ ಮಾರ್ಗ ಒಲವುಳ್ಳವರು ಅಥವಾ ಹಠಯೋಗಿಗಳಾಗಿ ಧ್ಯಾನಾಸಕ್ತರಾಗ ಬಯಸುವವರು ಮಾಡಬೇಕಾದ ಕಾರ್ಯ ಒಂದಿದೆ. ಅಂತಹವರು ಕ್ರಮಾಗತವಾಗಿ ಭಗವಂತನ ನಿರಾಕಾರ ಪ್ರಭೆಯನ್ನು ಮತ್ತು ಅವನ ಆಂಶಿಕ ಪ್ರಾತಿನಿಧ್ಯವನ್ನು ಮಾತ್ರ ಅನುಸಂಧಾನ ಮಾಡಬೇಕು. ಇಂತಹ ಜನರು ಭಗವಂತನ ನಿರಂತರ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳಲಾರರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಜ್ಞಾನ ಹಾಗೂ ಯೋಗ ಮಾರ್ಗಗಳನ್ನು ಹಿಡಿದು ನಡೆಯುವವರು ಭಗವಂತನನ್ನೇ ಪೂಜಿಸ್ತಾರೆ. ಏಕೆಂದ್ರೆ ಅವರು ಬ್ರಹ್ಮನಾಗಿ ಹಾಗೂ ಪರಮಾತ್ಮನಾಗಿ ಅವರು ಗ್ರಹಿಸುವುದು ಭಗವಂತನನ್ನೇ. ಭಾವಾರ್ಥದಲ್ಲಿ ಪರಮ ಸತ್ಯವನ್ನು ಕಾಣಲು ಮನೋಕಲ್ಪನೆಗಳಲ್ಲಿ ಜ್ಞಾನ ಮಾರ್ಗ ಒಳವುಳ್ಳವರು ಅಥವಾ ಹಠಯೋಗಿಗಳಾಗಿ ಜ್ಞಾನ ಆಸಕ್ತರಾಗ ಬಯಸುವವರು ಮಾಡಬೇಕಾದ ಕಾರ್ಯ ಒಂದು ಇದೆ. ಅಂಥವರು ಯಾವಾಗಲೂ ಕ್ರಮಗತವಾಗಿ ಭಗವಂತನ ನಿರಾಕಾರ ಪ್ರಭೆಯನ್ನು ಮತ್ತೆ ಅವನ ಆಂಶಿಕ ಪ್ರಾತಿನಿಧ್ಯವನ್ನು ಮಾತ್ರ ಅನುಸಂಧಾನ ಮಾಡಬೇಕು. ಇಂತಹ ಜನರು ಭಗವಂತನ ಈ ನಿತ್ಯ ನಿರಂತರ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳಲಾರರು. ಹರೇ ಕೃಷ್ಣ. ಶ್ಲೋಕ 27. ಉಪಾಸನಾ ಭೇದೆ ಜಾನಿ ಈಶ್ವರ ಮಹಿಮಾ आता इव सूर्य तान दीयते उपमा. उपासना भेद जानीश्वर महिमा आता एव सूर्य तानेर दीयेत उपमा. उपासना भेद जानी ईश्वर महिमा आता इव सूर्य तार दीयते उपमा. जयलक्ष्मी माताजी, आचार्य. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಉಪಾಸನಾ ವೇದ ಜಾನಿ ಈಶ್ವರ ಮಹಿಮಾ ಆತ ಏವ ಸೂರ್ಯ ಚಾದರ ದೀಯೇತ ಉಪಮಾ. ಉಪಾಸನಾ ಭೇದೆ ನಾನಾ ವಿಧದ ಪೂಜೆಯ ಮೂಲಕ ಜಾನಿ ನಾನು ಬಲ್ಲೆ ಈಶ್ವರ ಪರಮ ಪ್ರಭುವು ಮಹಿಮಾ ಮಹತ್ತನ್ನು ಆತ ಏವ ಆದ್ದರಿಂದ ಸೂರ್ಯದೇವ ತಾಜ್ರ ಅವನ ದೀಯೇತ ಕೊಡಲಾಯಿತು ಉಪಮ ಸಾದೃಶ್ಯವನ್ನು. ಅನುವಾದ ಶ್ರೀಲ ಪ್ರಭುಪಾದಕಿ ಜೈ. ಶ್ರೀಲ ಪ್ರಭುದಿಂದ ಶ್ರೀಲ ಪ್ರಭುಪಾದಕಿ ಜೈ. ಇಲ್ಲಿ ನೀಡಲಾಗಿರುವ ಸೂರ್ಯನ ಉಪಮಾನವು ವಿಶದೀಕರಿಸುವ ಹಾಗೆ ವ್ಯಕ್ತಿಯು ಭಗವಂತನ ಮಹತ್ತನ್ನು ಅರಿಯಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನುವಾದದಲ್ಲಿ ಇಲ್ಲಿ ಏನ್ ಹೇಳಿದ್ರೆ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಇಲ್ಲಿ ಸೂರ್ಯನ ಉಪಮಾನ ಅದು ವಿಷಾದೀಕರಿಸುವ ಹಾಗೆ ವ್ಯಕ್ತಿ ಭಗವಂತನ ಆ ಮಹತ್ತನ್ನು ಅದನ್ನು ತಿಳಿಯಬಹುದು ಅಂತೇಳಿ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ನೀಡಲಾಗಿರುವ ಸೂರ್ಯನ ಉಪಮಾನ ಅದನ್ನು ವಿಷಾದೀಕರಿಸುವ ಹಾಗೆ ವ್ಯಕ್ತಿಯು ಭಗವಂತನ ಆ ಮಹತ್ತವನ್ನು ಅವನು ಅರಿಬಹುದು. ಶ್ಲೋಕ 28. ಸೇಯಿ ನಾರಾಯಣ ಕೃಷ್ಣೇರ ಸ್ವರೂಪ ಬಿದ ಏಕಾಯಿ ವಿಗ್ರಹ ಕಿಂತು ಆಕಾರ ವಿವಿಧ. ಯಾರಾದ್ರಿಬ್ಬರು ಓದಿ. ಸೇಯಿ ನಾರಾಯಣ ಕೃಷ್ಣೇರ ಸ್ವರೂಪ ಅಭೇದ ಏಕಾಯಿ ವಿಗ್ರಹ ಕಿಂತು ಆಕಾರ ವಿಭೇದ. ಹರೇ ಕೃಷ್ಣ. ಶ್ಲೋಕ 28. ಸೇಯಿ ನಾರಾಯಣ ಕೃಷ್ಣೇರ ಸ್ವರೂಪ ಭೇದ ಏಕಾಯಿ ವಿಗ್ರಹ ಕಿಂತು ಆಕಾರ ವಿಭೇದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೀನಾ ಮಾತಾಜಿ ಹೊರಗಡೆ ಇರ್ಬೇಕು ಅವರು. ಶ್ವೇತಾ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಗೊತ್ತಿಲ್ಲ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಇದು ಸೇಯಿ ನಾರಾಯಣ ಅದನ ಮಾತಾಜಿ? ಹೌದೌದು. ಓಕೆ. ಸೇಯಿ ನಾರಾಯಣ ಕೃಷ್ಣೇರ ಸ್ವರೂಪ ಅಭೇದ ಏಕಾಯಿ ವಿಗ್ರಹ ಕಿಂತು ಆಕಾರ ವಿಭೇದ. ಸೇಯಿ ಆ ನಾರಾಯಣ ಪ್ರಭು ನಾರಾಯಣ ಕೃಷ್ಣೇರ ಕೃಷ್ಣನ ಸ್ವರೂಪ ಮೂಲ ರೂಪವು ಅಭೇದ ಬೇರೆ ಬೇರೆಯಲ್ಲ ಏಕಾಯಿ ಒಂದು ವಿಗ್ರಹ ವ್ಯಕ್ತಿತ್ವ
ಕಿಂತು ಆದರೆ ಆಕಾರ ದೇಹ ಲಕ್ಷಣಗಳು ವಿಭೇದ ಬೇರೆ ಬೇರೆಯವು. ಅನುವಾದ ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ನಾರಾಯಣನಾಗಲಿ ಕೃಷ್ಣನಾಗಲಿ ಅದೇ ದೇವೋತ್ತಮ ಪುರುಷನೇ. ಅವರಿಬ್ಬರಲ್ಲಿ ಯಾವುದೇ ಭೇದವಿಲ್ಲದಿದ್ದರೂ ಅವರ ದೇಹ ಲಕ್ಷಣಗಳು ಬೇರೆ ಬೇರೆಯಾಗಿವೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾರಾಯಣನೇ ಆಗಲಿ ಅಥವಾ ಕೃಷ್ಣನೇ ಆಗಲಿ ಅದೇ ದೇವೋತ್ತಮ ಪರಮ ಪುರುಷನೇ ಅವರು. ಅವರಿಬ್ಬರಲ್ಲಿ ಕೂಡ ಯಾವುದೇ ಭೇದ ಇಲ್ಲ ಇದ್ರೂ ಅವರ ದೇಹ ಲಕ್ಷಣಗಳು ಮಾತ್ರ ಬೇರೆ ಬೇರೆ ಆಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೆ. ಶ್ಲೋಕ 29. ಇಹ ಹೋತ ದ್ವಿಭುಜಾತಿಹ ಹೋ ದರೆ ಬಚಾರಿ ಹಾತ ಇಹ ಹೋ ವೇಣು ದರೆ ತೀಹ ಹೋ ಚಕ್ರಾಧಿಕ ಸತ. इंग होता जो भुजा तिंग हो धारे चारि हाथ इंग हो वेणु धारे तिंग हो चक्राधिक सात. हरे कृष्ण. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಕನ್ನಡ ಶ್ವೇತಾ ಹರೇ ಕೃಷ್ಣ ಮಾತಾಜಿ. ಓದಿ. ಈಹ ಹೋತ ದ್ವಿಭುಜ ತಿಹೋದ್ಧರೆ ಚಾರಿ ಹಾತ ಈಹೋ ವೇಣು ಧರೆ ತಿಹೋ ಚಕ್ರಾಧಿಕ ಸತ. ಅನುವಾದನ ಓದ್ಬೇಕಾ ಮಾತಾಜಿ? ಹೌದು, ಅರ್ಥ ಓದಿದ್ರಾ? ಇಲ್ಲ ಮಾತಾಜಿ. ಈ ಹೋತ ಈ ಒಬ್ಬನು ದ್ವಿಭುಜ ಎರಡು ಬಾಹುಗಳ ರೂಪವನ್ನು ತಿಹೋ ಅವನು ಧರೆ ಪ್ರಕಟಿಸುತ್ತಾನೆ ಚಾರಿ ನಾಲ್ಕು ಹಾಥ ಕೈಗಳನ್ನು ಇಹೋ ಇವನು ವೇಣು ಕೊಳಲು ಧರೆ ಕೈಯಲ್ಲಿ ಹಿಡಿದಿರುತ್ತಾನೆ ತಿಹೋ ಅವನು ಚಕ್ರ ಇತ್ಯಾದಿ ಸಾತ ಹಿಡಿದವನಾಗಿರುತ್ತಾನೆ. ಅನುವಾದ ದೇವೋತ್ತಮ ಪುರುಷ ಶ್ರೀಕೃಷ್ಣನನ್ನು ದ್ವಿಬಾಹು ರೂಪ ಹಾಗೂ ಕೈಯಲ್ಲಿ ಕೊಳಲನ್ನು ಹಿಡಿದಿರುತ್ತಾನೆ. ಇನ್ನೊಬ್ಬ ದೇವೋತ್ತಮನಾದ ನಾರಾಯಣನು ಚತುರ್ಬಾಹು ರೂಪವುಳ್ಳವ ಕೈಯಲ್ಲಿ ಶಂಖ ಚಕ್ರ ಗದೆ ಹಾಗೂ ಪದ್ಮಗಳನ್ನು ಹಿಡಿದಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಇದು ಓದಿ ಮತ್ತೆ ಭಾವಾರ್ಥ 3 ಲೈನ್. ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ನಾರಾಯಣನು ಶ್ರೀಕೃಷ್ಣನಿಗೆ ಸಮಗ್ರವಾಗಿ ಸಮನಾದವನು. ವಾಸ್ತವವಾಗಿ ಅವರಿಬ್ಬರು ಬೇರೆ ಬೇರೆ ಬಗೆಯಲ್ಲಿ ಪ್ರಕಟವಾಗುವ ಒಬ್ಬನೇ ಪುರುಷ. ಉದಾಹರಣೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನು ನ್ಯಾಯಸ್ಥಾನದಲ್ಲಿ ಒಂದು ರೀತಿ ಮನೆಯಲ್ಲಿ ಒಂದು ರೀತಿ ಇರುತ್ತಾನಲ್ಲ, ಹಾಗೆ ಪ್ರಭುವು ನಾರಾಯಣನಾಗಿ 4 ಕೈಗಳಿರುವಂತೆ ಪ್ರಕಟಗೊಳ್ಳುತ್ತಾನಾದರೆ ಕೃಷ್ಣನು 2 ಕೈಗಳುಳ್ಳವನಾಗಿ ಪ್ರಕಟಗೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಇದೆ. ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನದು ದ್ವಿಬಾವು ಎರಡು ಕೈಗಳುಳ್ಳ ರೂಪ ಹಾಗೂ ಕೈಯಲ್ಲಿ ಕೊಳಲನ್ನು ಅವನು ಹಿಡಿದಿರ್ತಾನೆ. ಇನ್ನೊಬ್ಬ ದೇವೋತ್ತಮನಾದ ನಾರಾಯಣನು ಅವನು 4 ಕೈ ರೂಪವುಳ್ಳವನು. ಒಂದು ಕೈಯಲ್ಲಿ ಶಂಖ ಚಕ್ರ ಗದೆ ಹಾಗೂ ಪದ್ಮಗಳನ್ನು 4 ಕೈಯಲ್ಲಿ 4 ಅದನ್ನು ಹಿಡಿದಿರುತ್ತಾನೆ. ಭಾವಾರ್ಥದಲ್ಲಿ ನಾರಾಯಣನು ಶ್ರೀಕೃಷ್ಣನಿಗೆ ಸಮಗ್ರವಾಗಿ ಸಮಾನಾದವನು. ವಾಸ್ತವವಾಗಿ ಅವರಿಬ್ಬರು ಕೂಡ ಬೇರೆ ಬೇರೆ ಬಗೆಯಲ್ಲಿ ಪ್ರಕಟವಾಗುವಂತಹ ಒಬ್ಬನೇ ಪುರುಷ. ನಾರಾಯಣನು ಒಂದೇ, ಶ್ರೀಕೃಷ್ಣನು ಒಂದೇ. ಉದಾಹರಣೆಗೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನು ಅವನು ನ್ಯಾಯಸ್ಥಾನದಲ್ಲಿ ಒಂದು ರೀತಿ ಇರ್ತಾನೆ, ಅವನ ಮನೆಯಲ್ಲಿ ಒಂದು ರೀತಿ ಇರ್ತಾನೆ. ಹಾಗೆ ಪ್ರಭು ನಾರಾಯಣನಾಗಿ 4 ಕೈಗಳು ಇರುವಂತೆ ಪ್ರಕಟಗೊಳ್ತಾನೆ. ಆದರೆ ಕೃಷ್ಣನಾಗಿ ಅವನು 2 ಕೈಗಳ ಉಳ್ಳವನಾಗಿ ಪ್ರಕಟಗೊಳ್ಳುತ್ತಾನೆ. ಕೃಷ್ಣನಾಗಿ ಅವನು ಹುಟ್ಟುವ ಸಮಯದಲ್ಲಿ ಹೇಗೆ ಬಂದ ಚತುರ್ಭುಜ ರೂಪದಲ್ಲೇ ಬಂದಿದ್ದಾನೆ ಅಲ್ಲವಾ? ಮತ್ತೆ ದೇವಕಿ ವಸುದೇವರ ವಿನಂತಿ ಮೇಲೆಗೆ ಅವನು ಮತ್ತೆ 2 ಕೈಯ ಚಿಕ್ಕ ಮಗುವಾಗೆ ಮತ್ತೆ ಕಾಣಿಸ್ಕೊಳ್ತಾನೆ. ಹೌದಾ? ಹೇಳಿ ಯಾರಾದ್ರೂ ಏನಾದ್ರು. ಮಗುವಾಗಿರುವಾಗ ಕೃಷ್ಣ ಹೇಗೆ ಬಂದ ದೇವಕಿ ಮತ್ತೆ ವಸುದೇವರ? ಹೌದು ಮಾತಾಜಿ. ಎಲ್ಲ ಆಭರಣಗಳನ್ನು ತೊಟ್ಟುಕೊಂಡೇ ಬಂದಿದ್ದ ಅಲ್ಲವಾ? ಮತ್ತೆ ಇವರು ಹೇಳಿದಕ್ಕೆ ಮತ್ತೆ ಅವನು ಇದ್ವಾಗ್ತಾನೆ, ಬೇಡಿಕೊಳ್ತಾರೆ ಇವರು ವಸುದೇವ ಮತ್ತೆ ದೇವಕಿ. ಓಕೆ, ನಾವು 58 ಆಯ್ತು. ಇನ್ನೊಂದು ಶ್ಲೋಕ ಓದಿದ್ರೆ ಟೈಮ್ ಆಗ್ತದೆ.
ಶ್ಲೋಕ 30 ನಾಳೆ ನೋಡೋಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि भक्त वृंद की जय. नामाचार्य हरिदास ठाकुर की जय. जगत गुरु श्री केसी भक्ति वेदांत श्रील प्रभुपाद की जय. गुरु महाराज की जय. ನೆರೆದಿರುವ ಎಲ್ಲಾ ಭಕ್ತ ವೃಂದದವರಿಗೂ ಜಯ. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ದಿನ ಮಂಗಳಮಯವಾಗ್ಲಿ ಅಂತ ಹೇಳ್ತಾ ನಾವು ಈ ತರಗತಿಯನ್ನು ನಿಲ್ಲಿಸೋಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಧನ್ಯವಾದಗಳು ಎಲ್ಲರಿಗೂ ಕೂಡ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು, ದಂಡೋತ್ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ನಾಳೆ ಸಿಗೋಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲಿದ್ದೀರಿ ನೀವು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾಳೆ ಎಲ್ಲಿಂದ ಅದು ಸ್ಟಾರ್ಟ್? ಮೇಲೆ ಮೇಲೆ ಹೋಗುವಾಗ ಎಚ್ಚ ಹರಿಣಿ ಮಾತಾಜಿ ಒಂದು ಆಯ್ತು. ಮತ್ತೆ ನೋಡೋಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಕೃಷ್ಣ ಹರೇ ಕೃಷ್ಣ.